ಕಾರ್ಕಳದ ಬಜಗೋಳಿಯಲ್ಲಿ ನೂರುಲ್ ಹುದಾ ಜುಮಾ ಮಸೀದಿಯ ನವೀಕೃತ ಮಸೀದಿಯ ಕಟ್ಟಡ ಉದ್ಘಾಟನೆ ಕೆಎಸ್ ಸೈಯದ್ ಅಲಿ ತಂಗೆಲ್ ಕುಬ್ಬಲ್ರವರ ನೇತೃತ್ವದಲ್ಲಿ ಜರುಗಿತು. ಅಲ್ಹಾಜ್ ಪಿಎಂ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ ಕಾಜೆ ಸುನ್ನಿ ಸಂಯುಕ್ತ ಜಮಾಅತ್ ಉಡುಪಿ ಜಿಲ್ಲೆ ಮಸೀದಿ ವಕ್ತ್ ನಿರ್ವಹಣೆಗೈದರು. ಬಳಿಕ ನಡೆದ ಸಭೆಗೆ ಅಬ್ದುಲ್ ಕಿಸ್ಮಾನ್ ಮುಸ್ಲಿಯಾರ್ ನೆಲ್ಲಿಕಾರ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಭೆಯಲ್ಲಿ ಮಾಜಿ ಮುಸ್ಲಿಯಾರನ್ನ ಸನ್ಮಾನಿಸಲಾಯಿತು. ಮಸೀದಿಯ ಖತೀಬ್ ಎಂಎಸ್ ಅಬೂಬಕರ್ ಸಿದ್ದಿಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಶೈಖುನಾ ಅಲ್ಹಾಬ್ ಎಎಂ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲರ್ ಅವರು ಮಾತನಾಡಿ, ಮಸೀದಿಗಳು ನವೀಕರಣಗೊಂಡು ಸುಂದರವಾದರೆ ಸಾಲದು, ಇದು ಅಲ್ಲಾಹುವಿನ ಆರಾಧನೆಯ ಸುಂದರತೆಯನ್ನ ಪಡೆಯಬೇಕು. ಎಲ್ಲರೂ ಶಾಂತಿ ಸಮಾಧಾನ ಪಡೆಯುವುದಕ್ಕೆ ಮಸೀದಿಗಳು ನಾಂದಿಯಾಗುತ್ತಿದೆ. ಮುಸ್ಲಿಮರು ಧಾರ್ಮಿಕ ಹಾಗೂ ಲೌಕಿಕ ವಿದ್ಯಾಭ್ಯಾಸವನ್ನ ತನ್ನ ಮಕ್ಕಳಿಗೆ ನೀಡಿ ಉತ್ತಮ ಪ್ರಜೆಯಾಗಿ ದೇಶದಲ್ಲಿ ಶಾಂತಿಯಿಂದ ಬಾಳಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಅಲ್ಲಾಹುವಿನ ಆರಾಧನೆಗಾಗಿ, ಅದೇ ರೀತಿ ಪರಿಶುದ್ಧ ಇಸ್ಲಾಂ ದೀನನ್ನು ಕಲಿಯುವುದು ಮಸ್ಜಿದಿನಿಂದ. ಮಸ್ಜಿದ್ ವಿಜ್ಞಾನದ ಕೇಂದ್ರವಾಗಿರಬೇಕು. ನಮಗೆ ನಮ್ಮ ಮಕ್ಕಳಿಗೆ ದೀನುಲ್ ಇಸ್ಲಾಮನ್ನು ಕಲಿಯುವ ಒಂದು ಕೇಂದ್ರ ಮಸ್ಜಿದ್ ಆಗಿರಬೇಕು. ಅದು ಸ್ವತಃ ಆಗುವುದಿಲ್ಲ, ನೀವು ಮಾಡಬೇಕು. ಇಲ್ಲಿ ಆಲಿಮ್ಗಳು ಎಲ್ಲ ದಿವಸವೂ ನಮಾಜ್ಗೆ ಬರುವವರಿಗೆ ದೀನಿ ತರಗತಿಗಳನ್ನು ಮಾಡಿ ಮಕ್ಕಳನ್ನು, ಹಿರಿಯವರನ್ನು ಎಲ್ಲವರನ್ನು ದೀನಿನ ಕುರಿತು ಅರಿವುಳ್ಳವರಾಗಿ ಮಾಡಬೇಕು. ಆಗ ಹಸಿನಿಂದ ವಿಜ್ಞಾನ ಕಲಿತು ಊರಲ್ಲಿ ಶಾಂತಿ. ಮಸೀದಿಯ ಅಧ್ಯಕ್ಷ ಎಚ್ ಸುಲೈಮಾನ್ ಹಾಜಿ, ಬಜಗೋಳಿ ಕೆಪಿ ಇಬ್ರಾಹಿಂ, ಸೈಯದ್ ಬಾವಾ, ಎನ್ಕೆ ಮೊಹಮ್ಮದ್, ಸಿಎಚ್ ಪತ್ತಾಕ, ಟಿ ಮೂಸಪ್ಪ, ಅಬ್ದುಲ್ ಸಮಾದ್ ಮದನಿ ಸಾಣೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.